ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಗೀಡಾದಂತಹ 100 ಶವಗಳನ್ನ ಹೂಳಲಾಗಿದೆ ಎಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರೋಪ ಮಾಡಿ ಸಂಚಲನ ಸೃಷ್ಟಿಸಿದ್ದ ಬುರುಡೆ ಪ್ರಕರಣಕ್ಕೆ ಈಗ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಅಧಿಕೃತವಾಗಿ ಪ್ರವೇಶಿಸಿದೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲು ವಿದೇಶದಿಂದ ಹಣ ಸಂದಾಯವಾಗಿತ್ತು ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗ ಇಡಿ ಪ್ರಾಥಮಿಕ ತನಿಖೆಯನ್ನ ಕೂಡ ಆರಂಭಿಸಿದೆ. ಯೂಟ್ಯೂಬರ್ಗಳು ಮತ್ತು ತಮ್ಮನ್ನು ತಾವು ಹೋರಾಟಗಾರರು ಮತ್ತು ಸರ್ಕಾರೇತರ ಸಂಸ್ಥೆಗಳ NGO ಹಣದ ಮೂಲ ಪತ್ತೆಗೆ ಮುಂದಾಗಿದೆ. ಈ ಕಾರ್ಯದಲ್ಲಿ ಮೊದಲ ಹಂತವಾಗಿ ಬ್ಯಾಂಕ್ಗಳಿಂದ ಯೂಟ್ಯೂಬರ್ಸ್ಗಳು, ನಕಲಿ ಹೋರಾಟಗಾರರು ಮತ್ತು 2 NGOಗಳ ಹಣದ ವ್ಯವಹಾರದ ವಿವರ ಬಯಸಿ ಕೆಲವು ಪ್ರಮುಖ ಬ್ಯಾಂಕ್ಗಳಿಗೆ ಇಡಿ ಪತ್ರ ಬರೆದಿದೆ. ಹೀಗಾಗಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿಯ ಅಧಿಕಾರಿಗಳು ಪ್ರಾಥಮಿಕ ತನಿಖೆಗೆ ಅಂದ್ರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಗೆ ಇಳಿದಿದ್ದಾರೆ ಎನ್ನುವ ಮೂಲಗಳು ಗೊತ್ತಾಗಿದೆ. ಈ ಬಗ್ಗೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಫೇಮಾ ಅಡಿಯಲ್ಲಿ ಪ್ರಾಥಮಿಕ ತನಿಖೆ ಆರಂಭಿಸಲಾಗಿದೆ ಎಂದು ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಸತ್ವ ಕಂಡು ಬಂದರೆ ಮಾತ್ರ ಅಧಿಕೃತವಾಗಿ ಪ್ರಕರಣ ದಾಖಲಿಸಿಕೊಳ್ಳುವುದು ಇಡಿಯ ನಿಯಮವಾಗಿದೆ. 2 NGO ಸಂಸ್ಥೆ ಬಗ್ಗೆ ಇಡಿ ತನಿಖೆ ನಡೆಸಲಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮತ್ತು ಅಪಪ್ರಚಾರ ನಡೆಸಲು ವಿದೇಶದಿಂದ ಅಕ್ರಮವಾಗಿ ಹಣಕಾಸು ನೆರವು ಪಡೆದಿದ್ದಾರೆ ಎಂಬ ದೂರುದಾರರ ಆರೋಪಕ್ಕೆ ಸಂಬಂಧಿಸಿ ತನಿಖೆ ನಡೆಯಲಿದೆ ಎಂದು ಮೂಲಗಳು ತಿಳಿದು ಬಂದಿವೆ. NGOಗಳು ಮತ್ತು ನಕಲಿ ಹೋರಾಟಗಾರರಿಗೆ ಸಂಬಂಧಿಸಿದಂತಹ ಕೆಲವು ಅಕೌಂಟ್ಸ್ಗಳನ್ನ ಕಳೆದ 5 ವರ್ಷಗಳ ಬ್ಯಾಂಕ್ ಖಾತೆಗಳ ವಿವರ, ಹಣಕಾಸು ವಹಿವಾಟು, ಪ್ಯಾನ್ ಕಾರ್ಡ್ ಮಾಹಿತಿ ಸೇರಿದಂತೆ ಎಲ್ಲ ವಿವರ ನೀಡುವಂತೆ ಬ್ಯಾಂಕ್ಗಳಿಗೆ ಇಡಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಈಗ ನಿಮ್ಮಲ್ಲಿ ಒಂದು ಗೊಂದಲ ಉಂಟು ಆಗಬಹುದು. ಅಷ್ಟಕ್ಕೂ ಈ ಇಡಿ ಅಂದರೇನು, ಜಾರಿ ನಿರ್ದೇಶನಾಲಯ ಮಾಡುವ ಕೆಲಸಗಳೇನು ಅನ್ನುವ ಮಾಹಿತಿ ತಿಳಿದುಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಜಾರಿ ನಿರ್ದೇಶನಾಲಯ ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಇದನ್ನ ಶಾರ್ಟ್ ಆಗಿ ಇಡಿ ಅಂತ ಕರೀತಾರೆ. ಇದು ಭಾರತ ಸರ್ಕಾರದ ಒಂದು ಪ್ರಮುಖ ಸಂಸ್ಥೆಯಾಗಿದೆ. ಆರ್ಥಿಕ ಅಪರಾಧಗಳನ್ನ ತಡೆಗಟ್ಟಲು ಮತ್ತು ಆರ್ಥಿಕ ಕಾನೂನನ್ನ ಜಾರಿಗೊಳಿಸಲು ಈ ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ ಹಾಗೂ ಅವು ಪಾಲನೆಯಲ್ಲಿರುವಂತೆ ನಿಗಾ ವಹಿಸುವ ಕರ್ತವ್ಯ ಈ ಸಂಸ್ಥೆಗಿದೆ. ದೇಶದೊಳಗೆ ನಡೆಯುವ ಆರ್ಥಿಕ ಅಪರಾಧಗಳ ಮೇಲೆ ಕಣ್ಣುಗಾವಲು ಇಡುವ ಅಧಿಕಾರ ಈ ಜಾರಿ ನಿರ್ದೇಶನಾಲಯಕ್ಕಿದೆ. ಇದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಮನಿ ಲಾಂಡ್ರಿಂಗ್ ತಡೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಹೀಗೆ ಹಲವು ಕಾನೂನುಗಳನ್ನ ಇದು ಜಾರಿಗೆಗೊಳಿಸಿದೆ. ಅಷ್ಟಕ್ಕೂ ಈ ಜಾರಿ ನಿರ್ದೇಶನಾಲಯ ಸ್ಥಾಪನೆಯಾಗಿದ್ದು ಯಾವಾಗ? 1956 ಮೇ 1ನೇ ತಾರೀಕು ಕೇಂದ್ರ ಸರ್ಕಾರ ವಿದೇಶಿ ವಿನಿಮಯ ನಿಯಂತ್ರಣ ಕಾನೂನುಗಳ ಪಾಲನೆಗೆ ಜಾರಿ ಘಟಕವನ್ನ ಸ್ಥಾಪಿಸುತ್ತದೆ. ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ 1947ರ ಸಂಪೂರ್ಣ ಪಾಲನೆಯೇ ಇಲಾಖೆಯ ಮುಖ್ಯ ಕರ್ತವ್ಯವಾಗಿದೆ. ಮುಂದೆ 1957ರಲ್ಲಿ ಇದೇ ಘಟಕವನ್ನ ಜಾರಿ ನಿರ್ದೇಶನಾಲಯ ಅಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಮತ್ತೆ ಮರುನಾಮಕರಣವನ್ನ ಕೂಡ ಮಾಡಲಾಗುತ್ತದೆ. ಇದರ ಕಾರ್ಯವೈಖರಿಗಳು: ಇಡಿಯ ಮುಖ್ಯ ಕಾರ್ಯಗಳು ಆರ್ಥಿಕ ಅಪರಾಧಗಳ ತನಿಖೆ ಮತ್ತು ಜಾರಿ ಮಾಡುವುದಾಗಿದೆ. ಮನಿ ಲಾಂಡ್ರಿಂಗ್ ತಡೆಗಟ್ಟುವಿಕೆ, ವಿದೇಶ ವಿನಿಮಯ ಕಾನೂನು ಉಲ್ಲಂಘನೆ ತನಿಖೆ ಮತ್ತು ಆರ್ಥಿಕ ಅಪರಾಧಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು. ಇಡಿ ಹಣಕಾಸು ಸಚಿವಾಲಯದ ಕಂದಾಯ ಇಲಾಖೆಯ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಜಾರಿ ನಿರ್ದೇಶನಾಲಯದ ಕೇಂದ್ರ ಕಚೇರಿ ನವದೆಹಲಿ ಇದ್ದು ಜಾರಿ ನಿರ್ದೇಶಕರು ಇದರ ಮುಖ್ಯ ಅಧಿಕಾರಿಗಳಾಗಿರುತ್ತಾರೆ. ಆರಂಭದಲ್ಲಿ ಈ ಘಟಕವು ಜಾರಿ ನಿರ್ದೇಶಕರಾಗಿ ಕಾನೂನು ಸೇವಾ ಅಧಿಕಾರಿಯ ನೇತೃತ್ವದಲ್ಲಿತ್ತು. ಅವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ನಿಯೋಜನೆಯ ಮೇಲೆ ಬಂದ ಅಧಿಕಾರಿ ಮತ್ತು ವಿಶೇಷ ಪೊಲೀಸ್ ಸ್ಥಾಪನೆಯ 3 ಇನ್ಸ್ಪೆಕ್ಟರ್ಗಳು ಸಹಾಯ ಮಾಡುತ್ತಿದ್ದರು. ಈ ಘಟಕವು 2 ಶಾಖೆಗಳನ್ನ ಮೊದಲಿಗೆ ಹೊಂದಿತ್ತು. ಒಂದು ಮುಂಬೈನಲ್ಲಿದ್ದರೆ ಇನ್ನೊಂದು ಕೋಲ್ಕತ್ತಾದಲ್ಲಿತ್ತು. ಕೇಂದ್ರ ಕಚೇರಿ ಹೊರತುಪಡಿಸಿ ಇತರ 5 ಪ್ರಾದೇಶಿಕ ಕಚೇರಿಗಳು ದೇಶದ ಪ್ರಮುಖ ನಗರಗಳಾದ ಮುಂಬೈ, ಚೆನ್ನೈ, ಚಂಡೀಗಢ, ಕೋಲ್ಕತ್ತಾ ಹಾಗೂ ನವದೆಹಲಿಯಲ್ಲಿವೆ. ಪ್ರಾದೇಶಿಕ ಕಚೇರಿಗಳಲ್ಲಿ ವಿಶೇಷ ಜಾರಿ ನಿರ್ದೇಶಕರು ಮುಖ್ಯಸ್ಥರಾಗಿ ಇಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. 3ನೇ ಹಂತದ ಕಚೇರಿಗಳಾಗಿ ವಲಯ ಕಚೇರಿಗಳು ಅಸ್ತಿತ್ವದಲ್ಲಿದ್ದು ಅವು ಅಹಮದಾಬಾದ್, ಬೆಂಗಳೂರು, ಚಂಡೀಗಢ, ಚೆನ್ನೈ, ಕೊಚ್ಚಿ, ದೆಹಲಿ, ಪಣಜಿ, ಗುವಾಹಟಿ, ಹೈದರಾಬಾದ್, ಜೈಪುರ್, ಜಲಂಧರ್, ಕೋಲ್ಕತ್ತಾ, ಲಕ್ನೋ, ಮುಂಬೈ, ಪಾಟ್ನಾ ಹಾಗೂ ಶ್ರೀನಗರಗಳಿವೆ.
ಜಂಟಿ ಜಾರಿ ನಿರ್ದೇಶಕರು ಇವುಗಳ ಮುಖ್ಯಸ್ಥರಾಗಿರುತ್ತಾರೆ. ಇಡಿಯಲ್ಲಿ ಭಾರತೀಯ ಕಂದಾಯ ಸೇವೆ ಅಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್, ಭಾರತೀಯ ಪೊಲೀಸ್ ಸೇವೆ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂದ್ರೆ IPS ಮತ್ತು ಭಾರತೀಯ ಆಡಳಿತ ಸೇವೆ ಅಂದ್ರೆ IAS ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಮತ್ತು ಕಂದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಕೆಲಸವನ್ನ ಮಾಡುತ್ತಾರೆ. ಇದರ ಪ್ರಮುಖ ಕಾನೂನುಗಳು. ಇಡಿ 2 ಮುಖ್ಯ ಕಾನೂನುಗಳನ್ನ ಜಾರಿಗೊಳಿಸುತ್ತದೆ. ಒಂದು ಮನಿ ಲಾಂಡ್ರಿಂಗ್ ತಡೆ ಕಾಯ್ದೆ, ಇದನ್ನ PMLA ಅಂತ, ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ, ಇದನ್ನ FEMA ಅಂತ ಕರೆಯುತ್ತಾರೆ. ಆರ್ಥಿಕ ಕಾನೂನಿನ 2 ಮುಖ್ಯ ಕಾಯ್ದೆಗಳಾದ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಹಾಗೂ ಕಪ್ಪು ಹಣ ಬದಲು ತಡೆ ಕಾಯ್ದೆ 2002 ಮನಿ ಲಾಂಡ್ರಿಂಗ್ ತಡೆ ಕಾಯ್ದೆಗಳನ್ನ ದೇಶದ ಒಳಗೆ ಸಮರ್ಥವಾಗಿ ಜಾರಿಗೊಳಿಸುವುದು ಹಾಗೂ ಅವು ಎಲ್ಲಿಯೂ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳುವುದು ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯದ ಮುಖ್ಯ ಕರ್ತವ್ಯಗಳಾಗಿವೆ. ಕಪ್ಪು ಹಣವನ್ನು ಅಕ್ರಮವಾಗಿ ಅಥವಾ ವಾಮ ಮಾರ್ಗದ ಮುಖಾಂತರ ಬಳಸುವುದು ಅಪರಾಧವಾಗಿದ್ದು, ಇಂತಹ ಅಪರಾಧಗಳು ನೇರವಾಗಿ ಜಾರಿ ನಿರ್ದೇಶನಾಲಯದ ವ್ಯಾಪ್ತಿಯ ಒಳಗೆ ಬರುತ್ತದೆ. ಜಾರಿ ನಿರ್ದೇಶನಾಲಯದ ಕ್ರಮಗಳು. ಇಡಿ ಇಂತಹ ಅಪರಾಧಗಳನ್ನ ಮಾಡಿದವರ ಆಸ್ತಿಗಳನ್ನ ವಶಪಡಿಸಿಕೊಳ್ಳುವುದು, ಶೋಕಾಸ್ ನೋಟಿಸ್ ನೀಡುವುದು, ಬಂಧಿಸುವುದು ಮತ್ತು ಪ್ರಕರಣವನ್ನ ನ್ಯಾಯಾಲಯಕ್ಕೆ ಒಪ್ಪಿಸುವುದು ಮುಖ್ಯ ಕಾರ್ಯಗಳಾಗಿವೆ. ಇದರ ಉದ್ದೇಶ ಆರ್ಥಿಕ ಅಪರಾಧಗಳನ್ನ ತಡೆಗಟ್ಟುವುದು, ಭಾರತದ ಆರ್ಥಿಕ ವ್ಯವಸ್ಥೆಯ ಸಮಗ್ರತೆಯನ್ನ ಕಾಪಾಡಿಕೊಳ್ಳುವುದು ಮತ್ತು ಆರ್ಥಿಕ ಅಪರಾಧವನ್ನ ಶಿಕ್ಷಿಸುವುದಾಗಿದೆ. ಹಾಗಾದ್ರೆ ಇತ್ತೀಚೆಗೆ ಜಾರಿ ನಿರ್ದೇಶನಾಲಯ ಕೆಲವು ಪ್ರಕರಣಗಳನ್ನ ಭೇದಿಸಿತ್ತು. ಅವುಗಳಲ್ಲಿ ಪ್ರಮುಖ ಪ್ರಕರಣಗಳಲ್ಲಿ ವಿಜಯ್ ಮಲ್ಯ ಪ್ರಕರಣ ಒಂದು. ಜಾರಿ ನಿರ್ದೇಶನಾಲಯವು ತನ್ನ ಉದ್ದದ ಚಾರ್ಜ್ ಶೀಟ್ ನಲ್ಲಿ ಸುಮಾರು 5300 ಪುಟಗಳನ್ನ ಹೊಂದಿತ್ತು. ವಿಜಯ್ ಮಲ್ಯ ಕಿಂಗ್ ಫಿಶರ್ ಏರ್ಲೈನ್ಸ್ ಲಿಮಿಟೆಡ್ ಮತ್ತು ಯುನೈಟೆಡ್ ಬ್ರೇವರೇಜ್ ಲಿಮಿಟೆಡ್ ವಿರುದ್ಧ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಇವರನ್ನ ಬಂಧಿಸಲಾಗಿತ್ತು. ಈ ಪ್ರಕರಣವು ಹಣ ವರ್ಗಾವಣೆ ಮತ್ತು ವಂಚನೆ ಆರೋಪಗಳನ್ನ ಒಳಗೊಂಡಿತ್ತು. ವಿಜಯ್ ಮಲ್ಯ ಪ್ರಕರಣ ಇಡೀ ಕರ್ನಾಟಕಕ್ಕೆ ಅಲ್ಲದೆ ಇಡೀ ಭಾರತಕ್ಕೆ ಅಲ್ಲದೆ ವಿಶ್ವಕ್ಕೆನೇ ಜಗಜ್ಜಾಹೀರಾತಾಗಿತ್ತು. ಇದೇ ಕಾರಣ ವಿಜಯ್ ಮಲ್ಯ ರಾತ್ರೋರಾತ್ರಿ ಇಂಗ್ಲೆಂಡ್ಗೆ ಓಡಿ ಹೋಗಿದ್ದು ನಿಮಗೆಲ್ಲ ಗೊತ್ತಿರುವ ವಿಷಯ. DK ಶಿವಕುಮಾರ್ ಪ್ರಕರಣ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಧನ ಸಚಿವರಾಗಿದ್ದಾಗ 2013 ಏಪ್ರಿಲ್ 1ರಿಂದ 2018 ಏಪ್ರಿಲ್ 30 ಅವಧಿಯಲ್ಲಿ ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದ್ದರು. 74.93 ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತು ಗಳಿಸಿದ್ದಾರೆ ಅಂತ CBI ಆರೋಪ ಮಾಡಿತ್ತು. 2017ರಲ್ಲಿ ಶಿವಕುಮಾರ್ ಮನೆ ಮತ್ತು ಕಚೇರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ನಡೆಸಿದ ಶೋಧ ಕಾರ್ಯಾಚರಣೆಗಳ ಆಧಾರ ಮೇಲೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಕೂಡ DK ಶಿವಕುಮಾರ್ ವಿರುದ್ಧ ತನಿಖೆಯನ್ನ ಆರಂಭಿಸಿತ್ತು. ಆಮೇಲೆ ಅವರನ್ನ ದೆಹಲಿಯ ತಿಹಾರ್ ಜೈಲಿಗೂ ಕಳಿಸಿದ್ದು ನಿಮಗೆಲ್ಲ ಗೊತ್ತು. ತಿಹಾರ್ ಜೈಲಿನಲ್ಲಿ DK ಶಿವಕುಮಾರ್ ತಿಂಗಳುಗಟ್ಟಲೆ ಇದ್ದು ಆಮೇಲೆ ಬೇಲ್ ಮೇಲೆ ಈಗಲೂ ಕೂಡ ಹೊರಗೆ ಇದ್ದಾರೆ. 2G ಸ್ಪೆಕ್ಟ್ರಮ್ ಪ್ರಕರಣ. ಭಾರತದ ಅತಿ ದೊಡ್ಡ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಒಂದಾದ 2G ಸ್ಪೆಕ್ಟ್ರಮ್ ಹಂಚಿಕೆ ಹಗರಣವನ್ನ ಇಡಿ ತನಿಖೆ ಮಾಡಿತ್ತು. ಈ ತನಿಖೆಯು ಹಲವಾರು ರಾಜಕಾರಣಿಗಳು ಮತ್ತು ವ್ಯವಹಾರ ಕಾರ್ಯನಿರ್ವಾಹಕರ ವಿರುದ್ಧ ಮೊಕದ್ದಮೆಯನ್ನು ಹೂಡಲು ಕಾರಣವಾಗಿತ್ತು.